ನಾನು ನಿಮ್ಮ ದೀಕ್ಷೆ ಕಡಬ ಅಂತ ಹೇಳ್ತಾರೆ. ನನ್ನ ಹತ್ರ ಇವತ್ತೊಂದು ಚಾಲೆಂಜ್ ಇದೆ. ನಮ್ಮ ಕ್ಲಾಸಿನ ಒಂದು ಸೀನಿಯರ್ ಅಕ್ಕ ಮತ್ತು ನನ್ನ ಕ್ಲಾಸ್ನ ಒಬ್ಬ ಹುಡುಗ ಇದ್ದಾನೆ. ನಾನು ಚಾಲೆಂಜ್ ಅಂತ ಹೇಳಿದ್ರೆ 10 ರೂಪಾಯಿ ಕೋನ್ ಉಂಟು, ಅದನ್ನು ಒಂದೇ ಬೈಟಲ್ಲಿ ತಿಂದರೆ 100 ರೂಪಾಯಿ ಕ್ಯಾಶ್ ಪ್ರೈಸ್. ನೋಡುವ ದೀಪ್ತಿಗೆ ಯಾವ ಐಸ್ ಕ್ರೀಮ್ ಚೂಸ್ ಮಾಡ್ತಾರೆ ಅಂತ. ವೆನಿಲಾ ಚೂಸ್ ಮಾಡಿದ್ರು. ಒಂದೇ ಬೈಟಲ್ಲಿ ತಿಂದರೆ 100 ರೂಪಾಯಿ ಕ್ಯಾಶ್ ಪ್ರೈಸ್. ನೋಡುವ ದೀಪ್ತಿ ಅಕ್ಕ ಒಂದೇ ಬೈಟಲ್ಲಿ ತಿಂತೀನಂತ ಹೇಳಿದ್ರು. ಅವರಿಗೆ 100 ರೂಪಾಯಿ ಕ್ಯಾಶ್ ಪ್ರೈಸ್ ಇದೆ. ತಿಂದರೆ ಒಂದೇ ಬೈಟಲ್ಲಿ ತಿನ್ಬೇಕು ಮಾತ್ರ. ಫುಲ್ ಹೊರನೆ ತಿನ್ಬೇಕು. ಅವು ಗೊತ್ತಿಸಿ 100 ರೂಪಾಯಿ ದಿಕ್ಕೊಡ ಒಂಜಿ ಬೈಟಡು. ಹಾ ఆయన పొలుతుంది దిగా ನೋಡ. ಇಲ್ಲ ಗೈಸ್ ಆಗ್ಲಿಲ್ಲ. ಆಯ್ತು ಸೋತೋದ್ರೆ ಆಯ್ತಾ. ಒಂದು ಕೋನನ್ನು ಚೇತನ್ ತಿಂತಾನೆ ಒಂದೇ ಬೈಟಲ್ಲಿ 100 ರೂಪಾಯಿ ಕ್ಯಾಶ್ ಪ್ರೈಸ್. 100 ರೂಪಾಯಿ ಕ್ಯಾಶ್ ಪ್ರೈಸ್. ಒಂದೇ ಬೈಟಲ್ಲಿ ತಿಂತಾನೆ ಅಂತೆ 100 ರೂಪಾಯಿ ಕ್ಯಾಶ್ ಪ್ರೈಸ್. ಅದು ಸ್ವಲ್ಪ ಮೆಲ್ಟೆ ಆಗಿದೆ. ಅದು ಮೋಸ ಮಾರೆ ಚಿಕ್ಕದು. ನಿಂಗೆ ಪ್ರೈಸ್ ವಿನ್ ಆಗಿದೆ. ನೆಕ್ಸ್ಟ್ ಚಾಲೆಂಜ್ಗೆ ಕಮೆಂಟ್ ಮಾಡಿ ಆಯ್ತಾ. 100 ರೂಪಾಯಿ ಕಾಣ್ತಿಲ್ಲ ಗೈಸ್, ನೋಟೇ ಕಾಣ್ತಿಲ್ಲ. ವಿನ್ ಆಗಿದ್ದಾನಲ್ಲ ಅವನಿಗೆ 100 ರೂಪಾಯಿ ಕೊಡ್ತೇನೆ. ಅವನ ಹತ್ರ ಕೇಳ್ತೇನೆ ಹೇಗಿತ್ತು ಅಂತ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಆಗಿದ್ದು ಚಾಲೆಂಜ್ ಮಾಡುವ ಬೇಡ ಅಂತ. ಚೇತನಿಗೆ ವಿನ್ನರ್ ಪ್ರೈಸ್. ಚೇತನ್ ಹೇಗೆ ಆಗ್ತಿದೆ? ನಾನು ಅಂಚಿದ ಚಾಲೆಂಜ್ ಕೊನಾರ್ಕನ ದಾದಾನ್ಪ ಕೊನಾರ್ಕಾತ. ಎಸ್ ಕುಪ್ಪಿದ ಮೀನಿ. ಥ್ಯಾಂಕ್ ಯು ಬೈ.